ಕುರುಕ್ಷೇತ್ರ ಭೂಮಿಯಲ್ಲಿ ಅಧರ್ಮವಲ್ಲದೆ ಧರ್ಮ ಯುದ್ಧ ನಡೆಯುತ್ತಾ ಇಲ್ಲ. ಆದರೆ ಅಶ್ವತ್ಥಾಮನಾದಂತಾನಲ್ಲಿ ಹೊತ್ತಿಗೆ ಬರುವುದಕ್ಕೆ ಕಾರಣ ಯಾರೋ ಹೇಳಿದಂತ ವಿಚಾರ. ನಮ್ಮಡೆಯರಾದಂತ ಕುರುಕುಲ ಚೂಡಾಮಣಿ ಮೋಸಕ್ಕೆ ಒಳಗಾಗಿ ತೊಡೆ ಮುರಿದು ರಣರಂಗ ಭೂಮಿಯಲ್ಲಿ ಬಿದ್ದಿದ್ದಾರಂತೆ. ಈ ಕ್ಷಣದಲ್ಲಿ ಅವನ ಮನಸ್ಸಿನ ಆಸೆಯನ್ನು ನೆರವೇರಿಸಿಕೊಡಬೇಕಾದ್ದು ಈ ಅಶ್ವತ್ಥಾಮನ ಕರ್ತವ್ಯ. ನೇರವಾಗಿ ಅವನ ಸಂಬಂಧ ಶ್ರೀಲಕ್ಷ್ಮಿ ಎನ್ನುವ ಹಾಗೆ ಸಭೆಯಲ್ಲಿ ಪರಮೇಶ್ವರ ನನ್ನ ಅನನಸ್ಥನಲ್ಲಿದ್ದವರು ನನ್ನ ಕೈಗೆ ವರ್ಣಮಾಲಿಕೆಯನ್ನು ಕೊಟ್ಟು ವರ್ಣನ್ನು ಆಯ್ಕೆ ಮಾಡುವ ಅವಕಾಶ ಕಲ್ಪಿಸಿಕೊಟ್ರು. ಆ ಕಾಲಕ್ಕೆ ಶ್ರೀಹರಿಯನ್ನು ವರಿಸಿದೆ. ಅವರ ವಕ್ಷಸ್ಥಲ ನಿವಾಸಿ ನಾನು. ಈ ಕಾಲಕ್ಕೆ ಪತಿಯ ಆಜ್ಞೆ ಆಗಿದೆ. ಕೌರವರ ಪಕ್ಷವನ್ನು ಬಿಟ್ಟು ಪಾಂಡವರ ಪಕ್ಷವನ್ನು ಸೇರಬೇಕೆನ್ನುವ ಹಾಗೆ ಮತ್ತೆ ಸಾವಕಾಶ ಮುಂದುವರಿತೇನೆ. ರಾತ್ರಿಯ ಹೊತ್ತು, ಅದು ಮಧ್ಯರಾತ್ರಿ ಸಮಯ, ಕಾರ್ಕತ್ತಲು ತುಂಬಿಕೊಂಡಿದೆ. ಎಲ್ಲಿ ನೋಡಿದ್ರೂ ಕೂಡ ರಕ್ತದ ಓಕುಳಿ, ಹೆಣಗಳ ರಾಶಿ, ಭೂತ ಪಿಶಾಚಿಗಳ ಬಬ್ಬೆ. ಈ ಸಂದರ್ಭದಲ್ಲಿ ಹೆಣ್ಣಾದಂತ ನೀನು, ಅದು ಸೌಂದರ್ಯವತಿ, ನೋಡುವಾಗಲೇ ಅರ್ಥವಾಗ್ತಾ ಇದೆ. ಏನು ಹಿಂದೆ ಇಲ್ಲ ಮುಂದೆ ಇಲ್ಲ, ಒಬ್ಬಳೇ ಐತಿ. ಈ ಕ್ಷಣದಲ್ಲಿ ಮುಂದುವರಿಯುತ್ತಾ ಇದೆಯಲ್ಲ, ಯಾಕೆಂತ ಹೇಳಿದ್ರೆ ಈ ಪ್ರದೇಶದಲ್ಲಿ ಒಂದು ವೇಳೆ ವೀರ ಯೋಧ ಹೋಗಬೇಕಾದ್ರೂ ಸ್ವಲ್ಪ ಆಲೋಚನೆ ಮಾಡ್ತಾನೆ. ಯಾಕೆಂದ್ರೆ ಆ ವೀರ ಯೋಧನ ಎದೆಯಲ್ಲಿ ಭಯ ಹುಟ್ಟಿಕೊಳ್ಳೋದಕ್ಕೆ ಸಾಧ್ಯ ಉಂಟು. ನಿರ್ಭಯನಾಗಿ ಸೌಂದರ್ಯವತಿ ಆತ ನೀನು ಈ ಕಡೆಗೆ ಹೋಗ್ತಾ ಇದೆಯಲ್ಲ, ಯಾರು ನೀನು, ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನು ವಿಷಯ? ಕ್ಷೀರ ಸಾಗರ
ಅಂದ್ರೆ ಶ್ರೀಲಕ್ಷ್ಮಣವಾಗಿ ಶುಭನಾಮಧೇಯ. ಓಹೋ, ಇಂಥ ಕಡೆ ಬರೋದು ಕಾಣಲು ಉಂಟು. ರಾತ್ರಿ ಕಾಲದಲ್ಲಿ ಏನು ತಿರುಗಾಟ? ಪತಿ ಆಜ್ಞೆ ಆಗಿದೆ. ಹೇಗೆ? ಕೌರವ ಪಕ್ಷವನ್ನು ಬಿಟ್ಟು ಪಾಂಡವರ ಪಕ್ಷವನ್ನು ಸೇರಬೇಕೆನ್ನುವ ಹಾಗೆ. ಆದ್ದರಿಂದ ದಾರಿ ಬಿಡೋಣ. ನಿಜವಾದಂತ ಲಕ್ಷ್ಮಿ. ಕೌರವರಿಗೆ ಸೋಲುಂಟಾಗಿದೆ ಅನ್ನುದಾಗಿ ಅವನನ್ನು ಬಿಟ್ಟು ಹೊರಟವಳು ನೀನಿದೀಯ. ನಿಜ? ಹೌದಪ್ಪ. ಲೋಕಮುಖದಲ್ಲಿ ನೀನು ಶ್ರೇಷ್ಠಳು, ಜ್ಯೇಷ್ಠಳು, ಜಯದಲ್ಲಿ ಮಾತ್ರ ನಿಲ್ತಾನೆ ಹೌದು ಅನ್ನುವ ಹಾಗೆ ನಿನ್ನ ಅಹಂಕಾರ. ಆದ್ರೆ ನಿನ್ನ ಕುರಿತಾಗಿ ನೀನು ಯೋಚಿಸಿಕೊಂಡ್ರೆ ಲೋಕಮುಖದಲ್ಲಿ ಏನೂ ಅಲ್ಲ. ಯಾರ್ಯಾರ ಪಕ್ಷದಲ್ಲಿದ್ದುಕೊಂಡು ಎಲ್ಲೆಲ್ಲಿ ಇದ್ದವಳು ಅನ್ನುವ ನಾನು ಚೆನ್ನಾಗಿ ಅರ್ಥವಿಸಿಕೊಂಡು ಉಳಿತೇನೆ. ಕಮಲದಿಂದ ದಿಸಿ ಹರಿಯ ವಕ್ಷಸ್ಥಳದಲ್ಲಿ ನೆಲೆ ಹಾಕಿ ಸೌಭಾಗ್ಯ ಲಕ್ಷ್ಮಿ ಆದಂತ ನೀನು ಯಾರನ್ನು ಸೇರಿಕೊಂಡೆಯೋ ಅವರ ಮನೆ ಸೌಭಾಗ್ಯ ಲಕ್ಷ್ಮಿಯಾಗಿ ಬೆಳೆದಕ್ಕೆ ಸಾಧ್ಯ. ಹೌದು. ಆದ್ರೆ ನೀನು ಬಿಟ್ಟೆ ಅಂತ ಹೇಳಿದ್ರೆ ಅಲ್ಲಿ ದರಿದ್ರ ಲಕ್ಷ್ಮಿ ಬರುವುದಕ್ಕೆ ಸಾಧ್ಯ ಉಂಟು. ಈ ಸಂದರ್ಭದಲ್ಲಿ ಕೌರವರ ಪಾಲಿಗೆ ಸೋಲಾಗಿದೆ. ಅವನಿಗೆ ಲಕ್ಷ್ಮಿ ಒಲುಮೆ ಇಲ್ಲ. ಅವನ ಪರಿಸ್ಥಿತಿಯನ್ನು ನೋಡಿ ನಿಮ್ಮ ಪಕ್ಷವನ್ನು ಬದಲಾವಣೆ ಮಾಡುವುದಕ್ಕಾಗಿ ಹೊರಟಿದ್ದೀನಿ. ಹೇಳುವುದನ್ನು ಕೇಳಿ. ಅಶ್ವತ್ಥಾಮಾಚಾರ್ಯ ತಡೆ ಹಿಡಿತಾ ಇದ್ದಾನೆ. ನನ್ನ ಒಡೆಯನನ್ನು ಮತ್ತೊಮ್ಮೆ ಸೇರಿಕೊಂಡೆ ಬಳಿತು ಇಲ್ಲಿಂದ ಬಿಡಲಾರೆ. ಹೋಗುವಳನು ತಡೆದು ನಿಲ್ಲಿಸಿ ರೇಗಿಸು. ಹೋಗುವಳನು ತಡೆದು ನಿಲ್ಲಿಸಿ ರೇಗಿಸು. ಸಾಧು ದೂರ ಪಿತನ ದೀಕ್ಷೆ ನಡೆಯೋ ನಡೆಯೋ ಎಂಬತೆ ಹೋಗುವಳನು ತಡೆದು ನಿಲ್ಲಿಸಿ ರೇಗಿಸುವೆಯೋ. ಆಚಾರ್ಯರೇ, ಏನು ಕನ್ನಿಗಳು ದೇವರು ಅಂತ ಕೇಳಿದ್ರೆ ಬ್ರಾಹ್ಮಣೋತ್ತಮರು. ಹೌದು, ಬ್ರಾಹ್ಮಣೋತ್ತಮರಾಗಿ ಈ ರೀತಿಯಾಗಿ ಮಾಡುದು ಸರಿ? ಒಳ್ಳೆಯದನ್ನ ಹೇಳಿದ್ದಾನೆ. ಹೋಗುವವರನ್ನು ತಡೆದು ನಿಲ್ಲಿಸಿ ಮಾತಾಡ್ತಾ ಇದ್ದೀರಿ. ಹಂಗಿಸದೆ ಮತ್ತಿನ್ನೇನು? ಅಲ್ಲ, ನನ್ನನ್ನು ತಡೆಯುವುದಕ್ಕೆ ನಿಮಗೆ ಏನು ಅಧಿಕಾರ ಉಂಟು ಎಂಬುದಕ್ಕೆ ಯಾಕೆ ಈ ಮಾತು? ಕಾರಣ ಉಂಟು. ಏನು? ನಿಮ್ಮ ಕಾರ್ಯದಲ್ಲಿ ಇಂದು ಉಳಿದಿದ್ದೀರಿ. ನಿಮ್ಮ ಅಪ್ಪ ಸತ್ತು ಅದ್ರ ಬಿಟ್ಟು ನನ್ನನ್ನು ತಡೆದು ನನ್ನಪ್ಪನಿಗೆ ಮಾಡಬೇಕಾದ್ದು ನಾನು ಮಾಡ್ತೇನೆ. ಮೋಸದಿಂದಾದಂತ ಕಾರ್ಯ. ಹಾಗಾಗಿ ನನಗೆ ಗೊತ್ತುಂಟು ಹೇಗೆ ಏನು ಅಂತ. ನನ್ನ ಮಾತನ್ನು ಕೇಳಿ. ಪತಿ ಆಜ್ಞೆ ಮೀರದಕ್ಕಾಗುದಿಲ್ಲ. ನಾನು ಪಾಂಡವರ ಪಕ್ಷ ಸೇರುವುದೇ.
ನಿನ್ನ ಕುರಿತಾಗಿ ನೀನು ಯೋಚನೆ ಮಾಡು. ಏನು? ನೀನು ಒಳ್ಳೆಯ ಲಕ್ಷಣ. ಹೌದು. ಯಾವ ಕಾಲಕ್ಕೆ ಒಳ್ಳೆ ಯಾರು ಹೇಳಿದ್ದು? ಸರಿಯಾಗಿ ನಿನ್ನ ಕುರಿತು ಯೋಚಿಸು. ಯಾಕೆ? ಒಂದು ಕುಟುಂಬದಲ್ಲಿ ಅಣ್ಣ ತಮ್ಮಂದಿರು, ತಂದೆ ಮಕ್ಕಳು ಒಳ್ಳೆ ರೀತಿಯಿಂದ ಜೀವನ ಮಾಡ್ತಾರೆ. ಆಗ ನಿನ್ನ ಪ್ರವೇಶ ಆಗ್ತದೆ. ಆಗ ಏನಾಗ್ತದೆ? ಒಳ್ಳೇದು ಮಾಡುವುದಿಲ್ಲ ನೀನು. ಅಣ್ಣ ತಮ್ಮಂದಿರಲ್ಲಿ, ತಂದೆ ತಾಯಿಯವರಲ್ಲಿ ಹಣದ ಮತ್ಸರ ಪ್ರಾರಂಭವಾಗ್ತದೆ. ಮದುವೆಯಾಗಿ ಬಂದವರು ಕೂಡ ಅದನ್ನೇ ಹೇಳ್ತಾರೆ, ಇಲ್ಲದವನಿಗೆ ಏನು ಬೆಲೆ ಇಲ್ಲ. ಮೊದಲು ದುಡಿದಂತ ಅಪ್ಪನಿಗೂ ಅಮ್ಮನಿಗೂ ಬೆಲೆ ಇಲ್ಲ. ಮಕ್ಕಳು ಹೆತ್ತ ತಂದೆ ತಾಯಿಯನ್ನು ಹೊರಗಾಗ್ತಾರೆ. ಯಾಕೆ? ಅದು ನಿನ್ನದಾದಂತ ಆಗಮನದಿಂದ. ತದನಂತರ ಲೋಕಮುಖದಲ್ಲಿ ಕಳ್ಳರು, ಕುಡುಕರು ಎಷ್ಟೋ ಮಂದಿ ಇದ್ದಾರೆ. ಅವರಲ್ಲಿ ನೀನು ಇರ್ತಿ. ಯಾಕೆ? ಅವರಲ್ಲೂ ಕಳ್ಳತನ ಮಾಡುವುದು ಯಾಕೆ? ಬೇಕಾದಷ್ಟು ಇದ್ದವರಲ್ಲಿ ಆ ಕುಡುಕು ಚಟವನ್ನು ಪ್ರಾರಂಭ ಮಾಡ್ತೀವಿ. ಅದು ಕುಡಿಯಬೇಕಾದ್ರೆ ಅವರು ಇಲ್ಲ ಅಂತ ಹೇಳಿದ ಬೇರೆಯವರಲ್ಲಿ ಬಡಿಯಬೇಕು. ಆಗ ಏನು ಮಾಡ್ತಾರೆ? ಅವರು ಕಳ್ಳತನ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗ ಏನಾಗ್ತದೆ? ಅವರಲ್ಲಿ ಕಳ್ಳತನವೂ ಬರ್ತದೆ. ಅದೆಲ್ಲವೂ ಮಾಡುವುದಕ್ಕೆ ಯಾರು ಕಾರಣ? ನೀನು ಕಾರಣವಾಗಿದ್ದಿ. ಅಷ್ಟೇ ಅಲ್ಲ, ನೀನು ಚಂಚಲೆ. ಒಬ್ಬಳ ಮನಸ್ಸಿನಲ್ಲಿ ನೀನು ನಿಲ್ಲುವುದಕ್ಕೆ ಸಾಧ್ಯ ಇಲ್ಲ. ಮತ್ತೆ ವೇಶ್ಯರು ಅವರ ಜೊತೆಯಲ್ಲಿರುವುದಕ್ಕೆ ಸಾಧ್ಯ. ಯಾಕೆಂದ್ರೆ ಮದುವೆ ಆದಂತಹ ಪತಿ ಇದ್ರೂ ಕೂಡ ಹಣಕ್ಕೋಸ್ಕರ ಇನ್ನೊಬ್ಬ ಗಂಡಸಿಗೆ ಸೆರಗನ್ನೊಡ್ಡುವಂತಹ ಪರಿಸ್ಥಿತಿಗೆ ಉಂಟು ಮಾಡುವಳು ನೀನಿದ್ದಿ. ಹಾಗಾಗಿ ಜಾರೆಯಾದಂತ ನಿನ್ನ ಕುರಿತು ನನ್ನಲ್ಲಿ ಹೇಳಿದ ಜಾಗ್ರತೆ. ಅಷ್ಟು ಮಾತ್ರವಲ್ಲ, ಚಂಚಲ ಎಂಬುದಾಗಿ ಹೇಳ್ತಾ ಇದ್ದೀರಿ. ಈ ಲಕ್ಷ್ಮಿ ನೀತಿ ಆದ್ರೂ ಹೇಗೆ? ಹೇಗೆ? ಯಾರು ಬೇಕು ಬೇಕು ಎಂಬುದಾಗಿ ಅಪಹಾಪಿಸುತ್ತಾರೋ ಅವರ ಬಳಿಗೆ ಹೋಗುವವಳಲ್ಲ. ಇಲ್ಲ ಇಲ್ಲ ಇಲ್ಲ, ಬರುವುದಾಗಿದ್ರೆ ಅಗತ್ಯ ಯಾರಿಗಿಲ್ಲ, ಅವರ ಬಳಿ ಹೋಗ್ತೀನಿ. ತಾನಾಗಿ ಬರಲಿ ಎಂಬುದಾಗಿ ಯಾರು ಯೋಚಿಸುತ್ತಾರೆ ಅವರ ಬಳಿಗೆ ಹೋಗುವಂಟಪ್ಪ. ಆದ್ದರಿಂದ ಸತ್ಯ ಧರ್ಮ ಎಲ್ಲಿ ನೆಲೆಯಿರುತ್ತದೋ ಅಲ್ಲಿ ಇರುವವಳು. ಈಗ ಏನು ಕೌರವನಿಗೆ ಸತ್ಯ ಧರ್ಮ ಕಡಿಮೆ ಆಗಿದೆ? ಕಡಿಮೆ ಆಗಿ ಒಳ್ಳೆ ರೀತಿಯಲ್ಲಿ ತಾನೆ ಅವರು ಮಾಡಿದ್ದಲ್ಲ. ಧರ್ಮದ ಪದವನ್ನು ಬಿಟ್ಟು ಅಧರ್ಮದ ಬದಲಾವಣೆ ಮುಂದುವರ್ತಾ ಇದೆ. ಆದ್ದರಿಂದ ಬರುವುದಿಲ್ಲ ಮರುಳು ಮಾಧವ. ಏನು ಮರುಳು ಮಾಧವ? ನಿನ್ನ ಗಂಡ ಲೋಕಮುಖದಲ್ಲಿ ಎಲ್ಲರನ್ನೂ ಮರಳು ಮಾಡ್ತಾನೆ. ಹಾಗಾಗಿ ಹೀಗೆ ಮಾಡ್ತಾನೆ. ಅವನನ್ನು ಲೋಕಮುಖದಲ್ಲಿ ಕಪಟ ನಾಟಕ ಸೂತ್ರಧಾರಿ ಅಂತ ಕರೀತಾರೆ. ಅವನೇ ಕಪಟ ನಾಟಕ. ಅವನ ಹೆಂಡತಿ ಆತ ನೀನು ಏನು ಕಪಟವ? ಇಲ್ಲ, ಅವನ ಸಂಕಲ್ಪ ಹೇಗುಂಟು ಆ ರೀತಿಯಾಗಿ ನಡೆದುಕೊಂಡು ಬಂದವಳು ನಾನು. ಶಂಕರನೇ ಬಂದರು. ಅವನನ್ನು ಎದುರುಗೊಳ್ಳುವಂತ ಸಾಮರ್ಥ್ಯ ಪ್ರದರ್ಶನ ಮಾಡುವಂತ ಸಾಮರ್ಥ್ಯ ಅಶ್ವತ್ಥಾಮನೇ ಇದೆ. ಕಾಯ್ತಾರೆ ನಿನ್ನ ಗಂಡ.
ಒಂದು ಹೆಜ್ಜೆ ಮುಂದಿಟ್ರೆ ಕಡ್ಕದಿಂದ ಕಾಲು ಕಡಿದು ಕೈಯಲ್ಲಿ ಒಬ್ಬಳನ್ನು ಸೆರೆ ಹಿಡಿದು ಮೂಡಿ ಹಿಡಿದು ಮುಂದುವರಿತಿರುವಂತಹ ಸಂದರ್ಭ ಒಬ್ಬರಲ್ಲ ಅವಳೊಬ್ಬಳೆ ಅಂತ ಭಾವನೆ ಮಾಡಿದ್ದು ನೀವು ಅವಳನ್ನು ಸೇರಿಸಿ ನಿಮ್ಮ ಲೆಕ್ಕ ಸೇರಿಸಿದ್ರೆ 8 ಮಂದಿ ಇದ್ದೀರಿ. ಹೌದಾ? 8 ಮಂದಿ. ಏನು ಅವಳೊಬ್ಬಳೆ ಹೋಗ್ತಾ ಇದ್ರು, ನೀವು ಹಿಂದಿನಿಂದ ಬರ್ತಾ ಇದ್ದೀರಿ. ಯಾವ ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಿ? ಯಾರಿಂದ ಹೋಗ್ತಾ ಇದ್ದೀರಿ? ಕುರುಕ್ಷೇತ್ರದಿ ಪಾಂಡವರ ಕುಲ ಪೊರೆಯಲು ನೆಲೆಸಿದವರ ಕುರುಕ್ಷೇತ್ರದಿ ಪಾಂಡವರ ಕುಲ ಪೊರೆಯಲು ನೆಲೆಸಿದವರ ದುರದಿ ನಿಷ್ಫಲ ಮಾಡಿದರು, ದುರದಿ ನಿಷ್ಫಲ ಮಾಡಿದರು, ಸಂಕಲದಿ ನಡೆಸಿದರು. ಕುರುಕ್ಷೇತ್ರದಿ ಪಾಂಡವರ ಕುಲ ಪೊರೆಯಲು ನೆಲೆಸಿದವರ ಏನು ಅಷ್ಟಲಕ್ಷ್ಮಿಯರಲ್ಲಿ ನಾನು ಒಬ್ಬಳು. ಹೌದಾ? ಭುಜಲಕ್ಷ್ಮಿ ಅಂತ ನನ್ನ ಹೆಸರು. ಆ ಸಾಮರ್ಥ್ಯ, ಶಕ್ತಿ, ಭುಜ, ಶೌರ್ಯ. ವೀರಲಕ್ಷ್ಮಿ. ಗಂಡಸರಲ್ಲಿ ವೀರ್ಯ ಲಕ್ಷ್ಮಿ. ಹಾಗೆ ಹಾ. ಕೌರವನ ಭುಜಗಳಲ್ಲಿ ಹಾ. ವೀರಲಕ್ಷ್ಮಿಯಾಗಿ ಈ ಮೊದಲು ನರ್ತಿಸ್ತಾ ಇದ್ದವಳು. ಮತ್ತೆ ಆದ್ರೆ ಈಗ ಹಾ. ಕೌರವರ ಪಾಂಡವರ ಒಳಗಿನ ಯುದ್ಧದಲ್ಲಿ ಹಾ. ಕೌರವ ಸೋತಿದ್ದಾನೆ. ಹಾ, ಹಾ. ಹಾಗಾಗಿ ಹಾ. ಅವನನ್ನು ಬಿಟ್ಟು ಹೋಗುತ್ತಾ ಇದ್ದೇನೆ. ಹಾ. ಯಾಕೆ? ಹಾ. ಧರ್ಮಾತ್ಮರಾದಂತಹ ಪಾಂಡವರನ್ನು ಹಾ. ಅವರ ಕುಲವನ್ನು ಬೆಳಗಿಸುವುದಕ್ಕೆ ಅವರನ್ನು ಕೊರೆಯುವುದಕ್ಕೆ ನಡಿ. ಅಪ್ಪನ ಮನೆಗೆ ಹೋಗುದು. ಅಲ್ಲ, ಪಾಂಡವರಿದ್ದಲ್ಲಿ ಎಂತದ್ದು ಪಾಂಡವರು? ಹಾ. ಈಗ ಹಾ. ನೀವು ಲಕ್ಷ್ಮಿಯವರು ಹೌದು. ಧರ್ಮ ಇದ್ದಲ್ಲಿ ನೆಲೆ ಹೋಗುದಲ್ಲ. ಹಾ. ಈಗ ಎಲ್ಲಿ ಧರ್ಮ ಉಂಟು? ಎಲ್ಲಿ ಪಾಪ ಕರ್ಮಗಳು ನಡೆಯುತ್ತದೆ ಅಲ್ಲಿ ನಾವು ನಿಲ್ಲುವುದಿಲ್ಲ. ಈಗ ಪಾಪ ಮಾಡಿ ನೀನು ಪಾಂಡವರಲ್ಲಿಗೆ ಹೋಗ್ತೇನೆ ಅಂತ ಹೇಳಿದ್ಯಲ್ಲ, ಹಾ. ಪಾಪ ಮಾಡಿದ್ಯಾರು? ಅವರು ಪುಣ್ಯ ಪಾಪ ಮಾಡಿ- ಕರ್ಮ. ಕೌರವ ಕುರುಕ್ಷೇತ್ರ ಭೂಮಿಯಲ್ಲಿ ಅಧರ್ಮ ಯುದ್ಧವನ್ನು ನಡೆಸಿ ಹಾ. ತನ್ನವರನ್ನೆಲ್ಲ ಉಳಿಸಿಕೊಂಡು ಹಾ. ಕೌರವನ್ನೆಲ್ಲ ನಾಶಕಾಯುವುದಕ್ಕಾಗಿ ಮುಂದಾದವರು ಅವರು ಅಧರ್ಮಿಗಳು. ಹೇ ಏನು? ಬಾಲನ್ನ ಜೊತೆಯಲ್ಲಿ ನಾನು ಬರೋದಿಲ್ಲ. ಇಲ್ಲದಿದ್ರೆ ದಾರಿ ಬಿಡು. ದಾರಿ ಬಿಡು. ಹೋಗು.
ನಿನ್ನನ್ನು ಈ ಸ್ಥಿತಿಯಲ್ಲಿ ನೋಡಬೇಕಾದಂತಹ ಗೌರವಕ್ಕೆ ನಾನಾಗಿದ್ದೇನೆ. ನಿನ್ನದಾದಂತಹ ಕಾಲುಗಳನ್ನು ಕಳೆದುಕೊಂಡು ತರಾಶಾಯಿಯಾಗಿ ಬಿದ್ದಿದ್ದಲ್ಲ. ಯೋಚನೆ ಮಾಡಬೇಡ. ನಿನ್ನ ಭುಜ ಶೌರ್ಯರು ಸಿರಿಯರು ಸರಿ ಲಕ್ಷ್ಮಿಯರು ನಿನ್ನನ್ನು ಬಿಟ್ಟು ಹೋಗ್ತಾ ಇರುವಂತಹ ಸಂದರ್ಭ ಅವರ ಹೆಡೆಮುಡಿ ಕಟ್ಟಿ ದರ ಎಳೆ ತಂದಿದ್ದೇನೆ. ಆದ್ರೆ ನಿನಗೆ ಏನಾಗಬೇಕು? ನಿನ್ನ ಆಸೆ ಏನು? ಈವರೆಗೆ ನಿನ್ನಿಂದ ಅಧಿಕಾರವನ್ನು ಹೊಂದಿ ಸೇನಾಧಿಪತ್ಯವನ್ನು ಹೊಂದಿ ಎಲ್ಲರೂ ನಿನ್ನ ಪಾಲಿಗೆ ಮೋಸ ಮಾಡಿದ್ರು. ಆದ್ರೆ ನನಗೊಂದು ಕೊಡು ಕೊಡು ಅಂತ ಹೇಳಿದಾಗ ನೀನು ಕೊಡ್ಲಿಲ್ಲ. ಈಗ ನಾನಾಗೆ ಬಂದಿದ್ದೇನೆ. ಸೇನಾಧಿಪತ್ಯವು ನನ್ನ ಪಾಲಿಗೆ ಕೊಡು. ನಿನ್ನ ಆಸೆಯಂತೆ ಶಂಕರನ ಪದದಾಣೆ ನಿನ್ನ ಆಸೆಯನ್ನು ನೆರವೇರಿಸಿಕೊಡ್ತೇನೆ. ಕೊಡು. ಅಯ್ಯೋ, ಕಾಣುವುದಕ್ಕಾಗುದಿಲ್ಲ ಕಾಲದಲ್ಲಿ ನೀವು ಒಂದು ಧೈರ್ಯದ ಮಾತುಗಳನ್ನು ಹೇಳ್ತಾ ಇದ್ದೀರಾ. ನಾನಿದ್ದೇನೆ. ನನ್ನ ತೊಡೆಯಿಂದ ಹರಿಯುವಂತ ರಕ್ತವನ್ನೇ ನೀವು ಸ್ವೀಕರಿಸಿ ಅದುವೇ ಪಟ್ಟಾಭಿಷೇಕ ಸೇನಾಧಿಪತಿತ್ವ ಎನ್ನುವುದನ್ನು ಅಂಗೀಕರಿಸಿ ಅಶ್ವತ್ಥಾಮಾಚಾರ್ಯರೇ, ನನ್ನ ಕೊನೆಯ ಆಸೆ ಈಡೇರಿಸ್ತೀರಾ? ಖಂಡಿತವಾಗ್ಲು.
ಪಂಚಪಾಂಡವರ ಶಿರ ತಂದೊಪ್ಪಿಸಬೇಕು ಅನ್ನುವ ಹಾಗೆ ಸನ್ನೆ ಮಾಡಿ ಸೇನಾಧಿಪತ್ಯವನ್ನು ನನಗೆ ಕೊಟ್ಟಿದ್ದಾನೆ. ಇನ್ಯಾಕೆ ತಡ? ಅವರ ಆಸೆಯನ್ನು ನೆರವೇರಿಸಬೇಕು. ನಾನೊಬ್ಬರೇ ಅಲ್ಲ, ನಮ್ಮವರನ್ನು ನೆರವೇರಿಕೊಂಡು ಪಾಂಡವರ ಮರೊಡನೆ ಬರಲು ಆಯಾಸ ತಾವು ತಳೆದು ಮರಡಿಕೊಂಡಿರಲು ಕ್ಷಣಕ್ಕೆ ಗುರುಜ ನುಡಿದು ಇರುವವರೆಗೆ ಅತಿ ವೇಗವಾಗಿ ಈ ರಾತ್ರಿ ಹೊತ್ತಿನಲ್ಲಿ ಪಾಂಡವರನ್ನು ಘಾತಿಸಬೇಕು ಎನ್ನುವಂತಹ ಉದ್ದೇಶದಿಂದ ದೇವಿಗೆಯನ್ನು ಬಳಸಿ ಹೊರಟು ನಿಂತವರಿದ್ದೇವೆ. ಆದ್ರೆ ಯಾಕೋ ಏನು ಈ ಪ್ರದೇಶವನ್ನು ಸೇರಿದಂತಹ ಸಂದರ್ಭ ದೇಹಕ್ಕೆ ಏನೋ ಒಂದು ರೀತಿಯ ಆಯಾಸ, ಹಾಗಾಗಿ ಹೇಳ್ತಾ ಇದ್ದೇನೆ. ಆಯಾಸ ಪರಿಹಾರ ಆಗಬೇಡುವ. ಯಾವುದು ಕೆಲಸ ಆಗುದಿಲ್ಲ ನಮಗೆ. ಈಗ ವಿಶ್ರಾಂತಿ ಅಗತ್ಯ. ಹಾಗಿದ್ರೆ ನೀವು ಇಲ್ಲಿ ಮಲಗಿರಿ. ಕಾಣುವಂತಹ ವೃಕ್ಷದ ಬದಿಯಲ್ಲಿ ಕುಳಿತು ನಾನು ವಿಶ್ರಾಂತಿ. ಚಿತ್ಕಾರ ಮನದಿಂದ ಕೇಳಿದ ಚಿತ್ಕಾರ ಮನದಿಂದ ಕೇಳಿದ ಕಾಗೆಗಳ ಮೋದಗಳ ಗುಂಗೆಗಳು ಕಾದಿ ಬಂದಿರಲು ವೈರಿಗಳ ಗೆಲುವೆನೆಂದೆನಿಸಿ ಎಬ್ಬಿಸುತ್ತ ಅನಿಬರ್ಗೆ ಏನಿದು ಆಶ್ಚರ್ಯ! ವಿಶ್ರಾಂತಿಯನ್ನು ಪಡೆಯಬೇಕು ಎನ್ನುವಂತಹ ಉದ್ದೇಶದಿಂದ ಮರದ ಬುಡದಲ್ಲಿ ಕುಳಿತು ವಿಶ್ರಾಂತಿ ಪಡೆಯುತ್ತಿರುವಂತಹ ಸಂದರ್ಭ. ಅಬ್ಬಬ್ಬ! ಏನಿದು ಚೀತ್ಕಾರವು ಕೇಳುತ್ತಾ ಇದೆ? ಕಾಗೆ ಗೂಗೆಗಳ ಚೀತ್ಕಾರ. ರಾತ್ರಿ ಹೊತ್ತಿನಲ್ಲಿ ಕಾಗೆಗೆ ಕಣ್ಣು ಕಾಣುವುದಿಲ್ಲ, ಹಗಲು ಹೊತ್ತಿನಲ್ಲಿ ಗೂಗೆಗೆ ಕಣ್ಣು ಕಾಣುವುದಿಲ್ಲ. ಇದುವೇ ಸರಿಯಾದಂತಹ ಕಾಲ ಇರುವ ಹಾಗೆ ತಿಳಿದು ಗೂಗೆಗಳು ತನ್ನ ಹಗೆಯನ್ನು ತೀರಿಸುವುದಕ್ಕೆ ಬೇಕಾಗಿ ಮರದಲ್ಲಿದ್ದಂತಹ ಕಾಗೆಗಳನ್ನು ಕುಕ್ಕಿ ಕುಕ್ಕಿ ಕೊಂದು ನೆಲಕ್ಕೆ ಉರುಳಿಸುತ್ತಾ ಇದೆ. ಓಹೋ ಹೋ ಹೋ, ಸರಿ ಸರಿ ಸರಿ. ಇದರಿಂದ ನನಗೂ ಒಂದು ಅರ್ಥವಾಗುತ್ತಾ ಇದು. ಏನೋ ಇದುವೇ ನನಗೆ ಸರಿಯಾದಂತಹ ಹೊತ್ತು. ನಂಬುದು ನಿದ್ರೆ ಆದ ಉಪಾಯ ಅರಿವದಾಗಿ ಕಂಡೆ. ಮಾವಯ್ಯ, ಒಂದು ಚೂರು ನಿದ್ರೆ ಮಾಡ್ಲಿಕ್ಕೆ ಬಿಡುವುದಿಲ್ಲಲ್ಲ ಪುಣ್ಯಾತ್ಮ ನೀವು. ನಿದ್ದೆ? ನೀವು ಹಾಯಾಗಿ ಮಲಗಿದ್ದೀರಿ. ಆದ್ರೆ ಏನು ಮಾಡೋಣ? ಏನಾಯ್ತು? ನಿದ್ರಿಸುವಂತಹ ಪರಿಸ್ಥಿತಿಯಲ್ಲಿ ಈ ಕಾಲಕ್ಕೆ ನಾನಿಲ್ಲ. ಯಾಕಿಲ್ಲ? ಮಲಗಿದ್ರು ನಿದ್ದೆ ಬರ್ಲಿಕ್ಕಿಲ್ಲ. ಯಾಕೆ? ಹೊರಟಂತಹ ಕಾರ್ಯವನ್ನು ಪೂರೈಸದೆ ನಿದ್ದೆ ಬಂದೀತೆ ಮಾವ. ಕಾರ್ಯದ ಬಗ್ಗೆ ಹಾಗೆ ಹಾಗಂತ ನಿಮ್ಮನ್ನು ಬಡಿದ ಬೀಸಿದ್ದೇನೆ. ಯಾಕೆ? ಯಾಕೆ ಬಲ್ಲಿಲ್ಲ? ಯಾಕೆ? ವಿಶ್ರಾಂತಿಯನ್ನು ಪಡೆಯುತ್ತಿರುವಂತಹ ಸಂದರ್ಭ. ಆಶ್ಚರ್ಯ, ಪರಮ ಆಶ್ಚರ್ಯವನ್ನು ಗಮನಿಸಿದ್ದೇನೆ. ಏನು? ಕೆಳಗೆ ನೋಡಿದ್ದೀರಾ? ಕಾಗೆಗಳು ಬಿದ್ದಿವೆ. ಕಾಗೆಗಳು ಸತ್ತು ಬಿದ್ದಿವೆ. ಇದಕ್ಕೆ ಕಾರಣ ಏನು ಅಂತ ನೋಡಿದ್ರೆ ರಾತ್ರಿ ಹೊತ್ತಿನಲ್ಲಿ ಕಾಗೆ ಕಣ್ಣು ಕಾಣುವುದಿಲ್ಲ. ಇದುವೇ ಸರಿಯಾದಂತಹ ಸೊತ್ತು ಎನ್ನುವ ಹಾಗೆ ತಿಳಿದು ಗೂಗೆಗಳು ತನ್ನ ಹಗೆಯನ್ನು ತೀರಿಸುವುದಕ್ಕಾಗಿ ಕಾಗೆಗಳನ್ನು ಕುಕ್ಕಿ ಕುಕ್ಕಿ ನರಕ್ಕೆ ಉಳಿಸುತ್ತಾ ಇದೆ. ಇದನ್ನು ಕಂಡಾಗ ಈಗ ರಾತ್ರಿ ಹೋಗಿ ಕಾರ್ಯ ಸಾಧನೆ ಮಾಡು. ನನ್ನ ಮನಸ್ಸಿಗೆ ಒಂದು ಉಪಾಯ ಹೊಳೆದಿದೆ. ಹೇಗೂ ಪ್ರಕೃತಿಯ ಉತ್ತರವು ಕೊಟ್ಟಿದೆ. ಇದು ಹೊತ್ತು ಕತ್ತಲೆ ಹೊತ್ತು. ನನ್ನ ಹಗೆ ಇದ್ದ ಹಾಗೆ ವಿರೋಧಿಗಳನ್ನು ಕೊಲ್ಲುವುದಕ್ಕೆ ಇದು ಸರಿಯಾದ ಎಲ್ಲಿಗೆ ಇದು ಸರಿಯಾದ ಎಲ್ಲಿಗೆ ಇದು ಸರಿಯಾದ
ಮಾಡಬೇಕು. ಯಾವುದನ್ನು? ಒಬ್ಬ ಬೇಟೆಗಾರ ಆದರೂ ಕೂಡ ಬೇಟೆ ಆಡುವಂತಹ ಸಂದರ್ಭದಲ್ಲಿ ಮೃಗ ಮಲಗಿದ್ರು ಅದನ್ನು ಎಬ್ಬಿಸಿ ಬೇಟೆ ಆಡ್ತಾನಂತೆ. ಅದಕ್ಕೆ? ಮಲಗಿದ್ದ ಹೊತ್ತಿನಲ್ಲಿ ಯಾವತ್ತೂ ಕಾರ್ಯ ಸಾಧನೆ ಮಾಡಬಾರದು. ಯಾಕೆ? ಪಾಂಡವರು ಇಲ್ಲಿವರೆಗೆ ಗೆಲ್ಲುವುದಕ್ಕೆ ಕಾರಣ ಯಾರು? ಯಾರು? ಆ ಶ್ರೀಕೃಷ್ಣ ಪರಮಾತ್ಮ. ಆತನ ಒಲುಮೆ ಇರುವವರೆಗೆ ನಮಗೆ ಜಯ ಸಿಗಲಿಕ್ಕಿಲ್ಲ. ಆದ್ದರಿಂದ ಈ ಕಾರ್ಯ ಶಲ್ಯರ ಮುನಿದ ರಾಯರ ಮಾರ್ಪನವ ಸಾಲ ಫಲಿಸಿದ್ಯಾರು ಇವತ್ತಿನಲ್ಲಿ ನಾವು ಕಾರ್ಯ ಸಾಧನೆ ಮಾಡಬೇಕಂತ ಎನ್ನುವುದು ನಿಲುವಿನಿಂದಾಗಿ ಹೋರಾಟಕ್ಕಾಗಿ ಸಿದ್ಧರಾಗಿದ್ದವು. ಹೌದು. ಆದ್ರೆ ಸರಿಯಾಗಿ ನಾವೆಲ್ಲ ಗಮನಿಸಬೇಕಾದ ಒಂದು ವಿಷಯ ಇದೆ. ಯಾವುದನ್ನು? ಭೀಷ್ಮಾಚಾರ್ಯರು ಅವರು ಗುರುಕುಲ ಪಿತಾಮಹ ಎನಿಸಿಕೊಂಡವರಿದ್ದಾರೆ. ಹೌದು. ಅವರಿಂದಲೂ ಏನೂ ಮಾಡುವುದಕ್ಕೆ ಸಾಧ್ಯವಾಗದೆ ಹೋಯಿತು. ಅಷ್ಟು ಮಾತ್ರ ಯಾಕೆ, ಮತ್ತೆ? ಇನ್ನು ಅಪ್ಪಯ್ಯನಾದ ದ್ರೋಣಾಚಾರ್ಯರು ಮಾಡಿದ್ದೇನು ಅವರೇನು ಸಾಮಾನ್ಯದವರಂತೆ ಸರಿಯಾಗಿ ಯೋಚನೆ ಮಾಡು. ಅವರಿಂದಲೂ ಕಾರ್ಯ ಸಾಧನೆ ಮಾಡುವುದಕ್ಕೆ ಸಾಧ್ಯವಾಗಲಿಲ್ಲ. ಅಷ್ಟು ಮಾತ್ರವಲ್ಲ, ಕರ್ಣ ತಾನು ಯಾವುದನ್ನು ಬೇಕಾದ್ರೂ ಹೇಗೆ ಬೇಕಾದ್ರೂ ಸಾಧನೆ ಮಾಡ್ತೇನೆ ಎನ್ನುವುದಾಗಿ ನಿಲುವಿನಿಂದಲಾಗಿ ಕೌರವನಿಗೆ ಭರವಸೆಯ ಮಾತನ್ನು ಕೊಟ್ಟವನಿದ್ದೇನೆ. ಅವನಿಂದಲೂ ಏನು ಮಾಡುವುದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ? ಹಾಗಾಗಿ ನಾನು ಒಂದು ಮಾತು ಹೇಳ್ತಾ ಇದ್ದೇನೆ, ಏನು? ಕೃಷ್ಣ ಅವನ ಜೊತೆಯಲ್ಲಿ ಇರುವವರೆಗೆ ನಮ್ಮಿಂದ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದನ್ನು ಆಸೆಯನ್ನು ಬಿಟ್ಟು ಸಹಜ ನೀರನ್ನೆದುದು ನೀವು ನೃಪಗೆ ಮಾತಿದ್ದೇನಲ್ಲ ಅಪರಾತ್ರಿಯೊಳು ನಾವು ಉಪಿತದಿ ಕೊಂದರೆ ನಿಪುಣರಲ್ಲವೇ ಜಗದಿ ವರ್ಮನೆ, ನೀವು ಆಡಿದಂತಹ ಮಾತು ನಿಮ್ಮ ಎಣಿಕೆಗೆ ಅದು ಸರಿ. ಸರಿಯೇ. ಆದ್ರೆ ಏನು ಮಾಡೋಣ? ಏನು? ಈ ಕಾಲಕ್ಕೆ ನಾನು ಹೊರಟದ್ದು ಯಾಕೆ? ಯಾಕೆ? ಗುರುಪತಿಗೆ ಕೊಟ್ಟಂತಹ ವಚನದ ಪ್ರಕಾರವಾಗಿ ಹೊರಟವನು ನಾನಾಗಿದ್ದೇನೆ. ಈ ಕಡೆಯ ಹೊತ್ತಿನಲ್ಲಾದ್ರೂ ಆತನ ಮನಸ್ಸಿಗೆ ಸಂತೋಷ ಪಡಿಸಬೇಕಿರುವಂತಹ ಉದ್ದೇಶದಿಂದ ಹೊರಟು ನಿಂತವನು ನಾನಾಗಿದ್ದೇನೆ. ಈ ಅಪರ ರಾತ್ರಿಯೊಳು ನಾನು ಹೋದೆ ಅಂತಾದ್ರೆ ನನ್ನದಾದಂತಹ ಕಾರ್ಯ ಸಾಧನೆ ಮಾಡುವುದಕ್ಕೆ ಸುಲಭವಾಗುತ್ತದೆ. ಹಾಗಾಗಿ ಹೇಳ್ತಾ ಇದ್ದೇನೆ, ಮುಂದುವರಿಯೋಣ. ನೀನು ಹೋಗುದಿದ್ರೆ ಹೋಗು, ನಾವು ಬರುವುದಿಲ್ಲ. ಬರುವುದಿಲ್ವಾ? ಯಾರನ್ನು ನಾನು ಒತ್ತಾಯಿಸುವುದಿಲ್ಲ. ನೀವು ಬರುವುದಿಲ್ಲ ಬರುವುದಿಲ್ಲ ಅಂತ ಹೇಳ್ತಾ ಇದ್ದೀರಿ. ನೀವು ಬರುವಂತಹ ಅಗತ್ಯ ಇಲ್ಲ. ಆದ್ರೆ ಒಂದು ಏನು ಕೆಲಸ ಉಂಟಾ? ಏನ್ ಮಾಡ್ಬೇಕು? ನೀವು ಶಿಬಿರದ ಒಳಗೆ ಪ್ರವೇಶ ಮಾಡುವಂತಹ ಅಗತ್ಯವಿಲ್ಲ. ಅಲ್ಲಿಗೆ ಬರುವುದಿಲ್ಲ. ಶಿಬಿರದ ಹೊರಗಿದ್ದು ಯಾರು ಕೂಡ ಒಳಗೆಯಿಂದ ಹೊರಗೆ ಬರದ ರೀತಿಯಲ್ಲಿ ನೀವು ನೋಡಿಕೊಂಡಿರ್ಬೇಕು. ಸರಿ. ಆದೀತಾ? ಮುಂದುವರಿ. ಯಾರಿದು ಆಶ್ಚರ್ಯ? ಶಿಬಿರದ ಒಳಗೆ ಪ್ರವೇಶ ಮಾಡುತ್ತೇನೆ ಎನ್ನುವ ಹಾಗೆ ಮುಂದುವರಿದು ಬಂದಂತಹ ಸಂದರ್ಭ ಯಾವುದೋ ಒಂದು ಶಕ್ತಿ ನನ್ನ ನಡೆಗೆ ತಡೆ ಒಡ್ಡಿದೆ. ಇದನ್ನು ಹೀಗೆ ಬಿಟ್ಟೆನಾ? ಹಣ
ಸಂಪಾದನೆ ಮಾಡಿಕೊಂಡಿದ್ದಾನೆ. ಮುಂದುವರಿದು ಬಂದಂತಹ ಸಂದರ್ಭ ಪಾಂಚಾಲ ನಗರಿ. ಇಲ್ಲಿ ಮುಂದೆ ಯಾರಿದ್ದಾರೆ ನೋಡ್ತೇನೆ ಮುಂದೆ. ರಾತ್ರಿ ಕಾಲದಲ್ಲಿ
ಅದು ನನ್ನ ಇಂದಿರಲು ಎಡಗಾಲಿ ನಿಂತವನು. ಒಡವೆಯಲ್ಲಿ ಹೊಡೆದಿರುವ ಮುಡಿಯ ಕೈಯಲ್ಲಿ ಬೀಳಿದು ಸುಡು ಜನ್ಮ ಬಾಬಿದುರ ಕೊಡು ಕಲೆಯ ಬಿದಲನೆ ನನ್ನ ನಡುಗು ಎಂದೆಂದನು. ಇಂತಹ ಸಂದರ್ಭದಲ್ಲಿ ನನ್ನ ಕಣ್ಣಿಗೆ ಗೋಚರಿಸುತ್ತಾ ಇರುವುದು ಶಿಖಂಡಿ ಮಲಗಿತಾನ. ಇವನನ್ನು ಯಾಕೋ ಹರದ ಸ್ವರೂಪಿ ನೀನು ದೇಶವ ಕನವರಿಸಿ ನಿನ್ನಳು ಕಾಣೆನು. ಸುರವಿರಾಮದಿ ನಡುವಿರುಳು ತಸ್ಕರರಂತೆ ಹರದ ಸ್ವರೂಪಿ ನೀನು. ಪಾಂಡವರ ಬಿಡಬಿಟ್ಟು ಹೊಕ್ಕಿದವನಿದ್ದೀಯ, ದುಷ್ಟದ್ಯುಮ್ನನ್ನು ಕೊಂದವನಿದ್ದೀಯ. ನಿನ್ನನ್ನು ನಾನು ಬಿಡುವುದಿಲ್ಲ. ಏನು ಮಾಡ್ತೀಯ? ಶಿರಗಳನ್ನು ಕತ್ತರಿಸಿ ನಿನ್ನನ್ನು ಸುಮ್ಮನೆ ಬಿಡ್ತೇನೋ? ಕುರುಬರ ಸುಲಿಗೆ ಕಾರಣ ನೀನೇ. ಸುರನದಿ ಜಲದಲ್ಲಿಗೆ ದೂರದೊಳಿದು ಸರಕರಲ್ಲಿದೆ ವರನ ಪೂರ್ವ ನನ್ನ ಒಡೆಯನಾದಂತಹ ಕೌರವೇಶ್ವರ ಸೋಲನ್ನು ಅನುಭವಿಸುವುದಕ್ಕೆ ಮುಖ್ಯ ಕಾರಣ ನೀನೆ. ನೀನು ಏನಿದ್ರು ಕೂಡ ಭೀಷ್ಮಾಚಾರ್ಯರ ಮುಂದೆ ನಿಲ್ಲುವುದಕ್ಕೆ ಸೂಕ್ತ. ನಿನ್ನ ಎದುರಾಗಿ ಬಂದವ ಅಶ್ವತ್ಥಾಮ. ನಿನ್ನನ್ನು ಹಾಗೆ ಬಿಟ್ಟರೆ ಅಪಮಾನ. ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ನಿನ್ನ ಶಿರವನ್ನು ಏನು ಏನು ಮಾಡಿದ್ರಿ? ಏನು ಮಾಡಿದ್ರಿ? ಅವನವರನ್ನ ಕೊಲ್ಲುತ್ತಾ ಮುಂದುವರಿತಿದ್ದೀಯ. ಬಂದಿದ್ದೇನೆ. ನಾನು ಏನು ಮಾಡ್ತಾರೆ ಗೊತ್ತಾ? ಏನು ಮಾಡ್ತೀಯ? ಶಿರವನ್ನು ಕಡಿಸಿ
ಅದನ್ನು ಕಂಡಂತಹ ಕೌರವೇಶ್ವರು ಇಹಲೋಕದ ಯಾತ್ರೆಯನ್ನೇ ಮುಗಿಸಿ ಬಿಟ್ಟ. ಈ ರೀತಿ ಆದದ್ದು ಯಾಕೆ? ಪಾಂಡವರಿಗೆ ಇರುವಂತಹ ದೈವ ಬಲ, ಈ ಕುರುರಾಯನಿಗೆ ಎಲ್ಲ ಬಲ ಇತ್ತು, ಆದ್ರೆ ದೈವ ಬಲ ಹೊಂದಿರಲಿಲ್ಲ. ಈ ಹಿಂದೆ ಯುದ್ಧಕ್ಕೆ ಸಹಾಯಕ್ಕೆಂದು ಯಾದವ್ ದ್ವಾರಕೆಗೆ ಹೋದಂತಹ ಸಂದರ್ಭ ಇನ್ನ ಯಾದವ ಸೇನೆ ಬೇಕು ಎನ್ನುವ ಹಾಗೆ ಹೇಳಿದ. ನೀನು ಬೇಕು ಎನ್ನುವ ಹಾಗೆ ಹೇಳ್ತಿದ್ರೆ ಈ ಕಾಲಕ್ಕೆ ಇಂತಹ ಸ್ಥಿತಿ ಈ ಕೌರವೇಶ್ವರನ ಪಾಲಿಗೆ ಬರ್ತಾ ಇರಲಿಲ್ಲ. ಹಾಗಂತ ನಾನು ಸುಮ್ಮನೆ ಬಿಡುತ್ತೇನೆ? ಪಾಂಡವರನ್ನು ಹರಿ ಕಾಯುತ್ತಾನೆ. ಹಾಗಂತ ಪಾಂಡವರ ಮೇಲೆ ಇರುವಂತಹ ದ್ವೇಷ ಇನ್ನೂ ನನ್ನ ಒಳಗೆ ಮಾಸಲಿಲ್ಲ. ನಿಷ್ಪಾಂಡವ ಪೃಥ್ವಿ, ಪಾಂಡವರಿಲ್ಲದಂತಹ ಪೃಥ್ವಿಯನ್ನು ಮಾಡುತ್ತೇನೆ. ಆದರೆ ಹೇಗೆ? ಆಯುಧದಿಂದಲ? ಇನ್ನು ಆಯುಧದ ಅಗತ್ಯವಿಲ್ಲ. ನನ್ನಲ್ಲಿರುವಂತಹ ದರ್ಭೆಯನ್ನು ಮಂತ್ರಿಸಿ ಉತ್ತರೆಯ ದರ್ಭಕ್ಕೆ ಪ್ರಯೋಗಿಸಿ ಅದೃಶ್ಯದಿಂದ ರಕ್ಷಿಸೇ ಕರ್ತವ ಲಲನೆ ಸಂತತ ತಾಳುತ್ತವ ಕುಡಿಯಿತು ಶಶಿವಂಶ ಕುಡಿ ಎಂದು ಜಾನಿದೆ ನಳಿ ನಂದನದು ತಂದ ಮನದಿ. ಏನಾಗಿ ಹೋಯ್ತು, ಏನಾಗಿ ಹೋಯ್ತು? ಅಶ್ವತ್ಥಾಮ ಈ ಕೆಲಸವನ್ನು ಮಾಡಿದವ ಅರ್ಥವಿಸಿಕೊಂಡೆ. ಜೀವನದಲ್ಲಿ ಅವ ಸಂತೃಪ್ತ ಬ್ರಾಹ್ಮಣನೇ ಎನಿಸಿಕೊಳ್ಳಲಿಲ್ಲ. ಅತೃಪ್ತ ಬ್ರಾಹ್ಮಣ ಯಾವುದರಲ್ಲಿಯೂ ಕೂಡ ತೃಪ್ತಿಯನ್ನು ಕಾಣದವನೇ ಆತನಾಗಿದ್ದಾನೆ. ಚಿಕ್ಕವನಿದ್ದಾಗ ತನಗೆ ಹಾಲನ್ನು ಕೊಡಲಿಲ್ಲ ತನ್ನ ತಂದೆ ಎಂಬುದಾಗಿ ಅದರಲ್ಲಿಯೂ ಅತೃಪ್ತಿ. ತನ್ನ ಎದುರಿಗೆ ಇರುವವರು ಬೆಳೆಯುತ್ತಾ ಇದ್ದಾರೆ ಎಂಬುದಾಗಿ ಆತನ ಅದರಲ್ಲಿ ಅತೃಪ್ತಿ. ಹೀಗಾಗಿ ಈ ಹೊತ್ತಿಗೆ ಉತ್ತರ ಗರ್ಭದ ಮೇಲೆ ಬಾಣ ಪ್ರಯೋಗ ಮಾಡಿದ್ದಾರೆ. ನನ್ನ ಚಕ್ರದಿಂದ ಆಕೆಯ ಗರ್ಭಕ್ಕೆ ಯಾವುದೇ ಹಾನಿ ಆಗದ ಹಾಗೆ ನಾನು ತಡೆಯನ್ನು ಹಿಡಿದವಳಿದ್ದೇನೆ. ಇಲ್ಲಿಗೆ ಶಶಿವಂಶದ ಕುಡಿ ಉಳಿದಿದೆ. ಮುಂದೆ ಆಗುವುದನ್ನು ಗಮನಿಸುತ್ತಾರೆ ನೋಡು. ಬಂದರಿಂಗೇನಾಯಿತು ಮಲಗಿದ್ದವರ ಕತ್ತಲಗಳೇನಾಯಿತು ಬಂದಿಲ್ಲಿ ಕಡಿದರ್ಯಾರು ಎನ್ನಯ ಕಾಣರಿದ್ದಲ್ಲಿ ತರಳಿದರು. ಅಯ್ಯೋ ಶಿವನೇ, ಇಂತಹ ದೃಶ್ಯವನ್ನು ಕಾಣ್ತಾ ಇದ್ದೇನೆ. ಇಂತಹ ದೌರ್ಭಾಗ್ಯದ ಬಾರಿಗೆ ಒದಗಿ ಬಂತು. ಮನೆ ಎಲ್ಲ ಕೆಲಸ ಮುಗಿಸಿಕೊಂಡು ನಿದ್ರಾದೇವಿಗೆ ಶರಣಾಗುವಂತ ಕಾಲಕ್ಕೆ ಮಧ್ಯರಾತ್ರಿ ಎಚ್ಚೆತ್ತು ನೋಡಿದ್ರೆ ನನ್ನ ಮಕ್ಕಳ 5 ಶಿರವನ್ನು ಕತ್ತರಿಸಿಬಿಟ್ರಲ್ಲ. ಕಾಲಿ ಕಂಬವ ಬಂದು ನೋಡಿ ಎದ್ದೇಳು. ಮಧ್ಯರಾತ್ರಿಯ ಸಮಯ. ತಲೆಯನ್ನು ಕೆಳಗೆ ಹಾಕಿ ಕಣ್ಣೀರನ್ನು ಸುರಿಸುತ್ತಾ ಅಳುತ್ತಾ ಇರುವೆಯಲ್ಲ, ಈ ಅಳುವಿಗೆ ಕಾರಣ ಏನು? ನಿನ್ನ ಬೇಸರಕ್ಕೆ
ಮಾತಾಜಿ ತಮ್ಮ ಮಕ್ಕಳನ್ನು ಕೊಂದವನಿದೆಯಾ? ಬ್ರಾಹ್ಮಣ ಎಷ್ಟೇ ತಪ್ಪು ಮಾಡಿ ಇರಲಿ, ಆತ ವದಾರ್ಹನಲ್ಲ. ಶಿಕ್ಷೆಯನ್ನು ಬೇರೆ ರೀತಿಯಲ್ಲಿಯೂ ಕೂಡ ಅಹಂಕಾರ ಉಂಟು ಇವಳಿಗೆ. ಅಹಂಕಾರ ಉಂಟಲ್ಲ, ಹೌದು. ಇವನಲ್ಲಿ ಹಾ. ಶಿಕ್ಷೆ ಇದ್ದರೆ ಹಾ. ಇವ ಇನ್ನೂ ಹೆಚ್ಚು ಬೆರೆಯುತ್ತಾನೆ. ಅದಕ್ಕಾಗಿ ಬ್ರಾಹ್ಮಣನಿಗೆ ಶಿಕ್ಷೆ ಇದ್ದರೆ ಬೆಲೆ, ಶಿಕ್ಷೆ ಇಲ್ಲದಿದ್ದರೆ ಬೆಲೆ ಇಲ್ಲ. ಹಾಗಾಗಿ ಶಿಕ್ಷೆಯನ್ನು ಅನುಭವಿಸುವುದಕ್ಕಾಗುವುದಿಲ್ಲ ದೇವರೇ. ಬ್ರಾಹ್ಮಣನಾಗಿ ಹುಟ್ಟಿ ನೀನು ಬ್ರಾಹ್ಮಣನ ಜಾತಿಗೆ ಸೇರಿ ಅಲ್ಲಿಯ ಸಂಬಂಧಿತವಾದಂತಹ ಯಾವುದೇ ಒಂದು ನಿತ್ಯ ಕರ್ಮಗಳನ್ನು ಮಾಡಿದೆಯೋ, ಅಯ್ಯೋ ಕ್ಷತ್ರಿಯನೂ ನಮ್ಮಂತಹ ಜೀವನವನ್ನು ನಡೆಸಿದವ, ಅಯ್ಯೋ ಎಲ್ಲರಿಗೂ ನೋವನ್ನು ಉಳಿಸಿದವ. ಈಗ ನೋವು ಏನು ಎಂಬುದು ನಿನಗೆ ಅರ್ಥವಾಗಲಿದೆ. ಸಹಿಸುವುದಕ್ಕಾಗುವುದಿಲ್ಲ ದೇವರೇ. ಪರಿಹಾರ ಹೇಳಿ ದೇವರೇ. ಪರಿಹಾರ ಹೇಳಬೇಕಾ? ಆಗುವುದಿಲ್ಲ. ಪರಿಹಾರವನ್ನು ನಾನು ಹೇಳುತ್ತೇನೆ, ಸರಿಯಾಗಿ ಗಮನವಿಟ್ಟು ಕೇಳು. ಬದರಿಕಾಶ್ರಮವನ್ನು ಸೇರಿಕೋ, ಭಾರತಾಶ್ರವಣವನ್ನು ಮಾಡು, ನಿನಗೆ ಶಾಂತಿ ದೊರಕಿ ಬರುತ್ತದೆ. ಹೋಗು ಹೋಗು. ಆಗ್ಲಿ ದೇವರೇ. ನಕ್ಷದ ಮಜಾಲಿಗಳಿಗೆ ತಿಳು ಹುಂದ ಬಳಿಕ ಡೆರೆಯೊಳಗಿರುವ ಉಳಿದ ಭಕ್ತುಗಳನ್ನು ಹೊರಿಸುತ್ತ ಧರ್ಮರಾಜ ಕಲದೆ ಸೋದರ ನೋಡ ಬರುತ್ತ ಭೀಮ, ನಮ್ಮನ್ನು ಕೆಡಕುವುದಕ್ಕೆ ಬಂದವರ ಸ್ಥಿತಿ ಹೇಗಾಯಿತು ಎಂಬುದನ್ನು ನಾವು ಇಲ್ಲಿಯ ತನಕ ನೋಡಿಕೊಂಡು ಬಂದವರಿದ್ದೇವೆ. ಹೌದು. ಯಾವತ್ತಿಗೂ ಕೂಡ ಕೆಟ್ಟವರ ಪಾಲಿಗೆ ಸೋಲೆ ಆಗುವುದು, ಒಳ್ಳೆಯವರಿಗೆ ಜಯವೇ ಸಿಗುವುದು. ಇಷ್ಟರ ತನಕ ನಾವು ಸೋತರೂ ಕೂಡ ಮತ್ತೆ ಗೆದ್ದು ಬಂದವರಿದ್ದೇವೆ. ನಿಜ. ಎಲ್ಲದರಲ್ಲಿಯೂ ಕೂಡ ಒಳ್ಳೆಯದನ್ನೇ ನಾವು ಪಡೆದವರಿದ್ದೇವೆ ಎನ್ನುವಲ್ಲಿಗೆ ಮತ್ಸ್ಯಾವತಾರ, ಅಂಬಾಶಪಥ, ರಕ್ತರಾತ್ರಿ ಎನ್ನುವಂತಹ ಕಥಾನಕಗಳನ್ನು ಯಾರು ಆಡಿಸುತ್ತಾರೋ, ಯಾರು ನೋಡುತ್ತಾರೋ, ಯಾರು ಆಡುತ್ತಾರೋ ಅಂತಹವರಿಗೆ ನಾವು ನಂಬಿಕೊಂಡು ಬಂದಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಹಾಗೂ ಮಹಾಗಣಪತಿ ದೇವರು ಆಯುರಾರೋಗ್ಯ ಐಶ್ವರ್ಯವನ್ನು ಒದಗಿಸಿ ಅನುಗ್ರಹವನ್ನುಂಟು ಮಾಡಲಿ ಎಂಬುದಾಗಿ ಕೇಳಿಕೊಳ್ಳುತ್ತಾ ಈ ಕಥಾನಕಗಳಿಗೆ ಮಂಗಳವನ್ನು ಹಾಡುವರೆ ಸಭ್ಯ ಸಭಿಕರಲ್ಲಿ ಅಪ್ಪಣೆಯನ್ನು ಕೇಳಿಕೊಳ್ಳುತ್ತಾ ಇದ್ದೀವಿ. ಭದ್ರಂ ಶುಭಂ. ಮುಸುರಲೊಲಿದು ಮಂತ್ರಾಕ್ಷತೆ ದಯದಳಿದು ಮಾಸದೆ ಕೀರ್ತಿಯ ಪಡೆ ಇರದು ಜಗದಿ
ಓದಕ್ಕಿದ್ದು ಬಿಡಾರಕ್ಕೆ ಪಡೆ ದೇವರ ವರ್ಷಂಪ್ರತಿಯಂತೆ ಆ ಮಹಾತಾಯಿಗೆ ನಡೆಸುವಂತಹ ಸೇವೆಯನ್ನು ನಡೆಸಿದ್ದಾರೆ. ಅವರು ನಡೆಸಿದಂತಹ ಸೇವೆಯಲ್ಲಿ ಯಾವುದೇ ಲೋಪದೋಷಗಳಿದ್ದರೆ ಅದನ್ನೆಲ್ಲ ಕ್ಷಮಿಸಿ ಅವರಿಗೂ ಅವರ ಮನೆಯವರಿಗೂ ಊರಿಗೂ ಸುಖ ಕ್ಷೇಮ ಸೌಭಾಗ್ಯ ಶಾಂತಿ ನೆಮ್ಮದಿ ಕೊಡಬೇಕು ಅಂತೇಳಿ ಮಹಾಗಣಪತಿ ದೇವರು ಮತ್ತು ದುರ್ಗಾ ಪರಮೇಶ್ವರಿ ಸನ್ನಿಧಿಯಲ್ಲಿ ಪ್ರಾರ್ಥನೆ. ಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೆ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಮಹಾತಾಯಿ ಮಹಾಗಣ ಅನನ್ಯ ಭಕ್ತಿಯುತ್ತಾದ ಸದ್ಭಕ್ತ ಬಾಂಧವ್ಯ ಪರಮಾದ ಸೇವಾ ಕಾರ್ಯಕ್ರಮ ಪುರಾಣ ಪುಣ್ಯ ಕಥಾಭಾಗ ವರ್ಷಂಪ್ರತಿ ನಡೆಸಲಾಗುವಂತಹ ಸಂಪ್ರದಾಯ ಇದು ಅಂತೇಳಿ ಆ ಪ್ರಕಾರ ಹಾಕೊಂಡು ಹಿರಿಯರಲಾಗಾಯಿತು ನಿರಂತರ ಆ ಒಂದು ವರ್ಷಂಪ್ರತಿ 46ನೇ ವರ್ಷಂಪ್ರತಿ ಕಲಾಕಾಣಿಕೆ ದಿವ್ಯ ಚಿತ್ತ ಸ್ವರೂಪಿಯಾದ ಪರಿಕರ ಅಂತ ಯಾವ ಲೋಪರೇಷ ಶಮಗಳು ಜೀವನ ಪರಿಕರ ಭಕ್ತವರ್ಗ ಬತ್ತಿತ್ತು ಆಧ್ಯಾತ್ಮಿಕ ಆಧ್ಯಾತ್ಮಿಕ ಆದಿ ಭೌತಿಕ ನಮೋಜಿತ ತಾಪತ್ರಯ ನಿವೃತ್ತಿ ಸಮಸ್ತ ಗ್ರಹಚಾರ ಪರಿಹಾರ ಸರ್ವ ರೋಗ ಮೂಲ ನಿವಾಸ ಸರ್ವಭಾಗಾಶನ ಆಕಳ ಉದ್ಯೋಗ ವ್ಯವಹಾರವನ್ನು ದಿನೇ ದಿನ ಅಭಿವೃದ್ಧಿ ಲಾಭ ಕೀರ್ತಿ ಲಾಭ ಶತ್ರು ಪರ ಸನ್ಮಂಗದ ವಿಶೇಷ ಜೋಕಳೆ ಬರಳೆ ಎಡ್ಡೆ ವಿದ್ಯೆ ಎಡ್ಡೆ ಉದ್ಯೋಗ ಶುಭಯೋಗ ಅತಿಶಯ ಪುರಸ್ಸರ ಸರ್ವೇರೆಗಳ ಸನ್ಮಂಗಲದಾಯಕಿ ಅಥವಾ ಮೇಲಕಾಲಂಕ ಅತಿಶಯ ಸೇವಾ ಭಾಗ್ಯ ಉಂಟು. ಗ್ರಾಮಂಕು ರಾಜ್ಯಂಕು ರಾಷ್ಟ್ರಂಕು ಧರ್ಮಂಕು ರಕ್ಷಣೆ ಅಂತಿದೆ ಕಾಪಾಡಿ ಮಹಾತಾಯಿ ಮಹಾಗಣಪತಿ ಸನ್ನಿಧಾನ ಅತ್ಯುತ್ತಮ ಸರ್ವ ಜನಕ್ಕೆ ಪುಣ್ಯ ಪ್ರಸಾದ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು.